ಸತ್ಯಶಾಂತ ಪ್ರತಿಷ್ಠಾನದ ವತಿಯಿಂದ ಭಗವದ್ಗೀತಾ ವಿಶ್ವ ವೈಭವ ಕಾರ್ಯಕ್ರಮವು ಶ್ರೀಮತಿ ಶಾಂತಾ ಕುಂಟಿನಿಯವರ ಸಾರಥ್ಯದಲ್ಲಿ ಉಪ್ಪಿನಂಗಡಿಯ ಶಾಂತ ಸಭಾಭವನದಲ್ಲಿ ಜರುಗಿತು. ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜಗತ್ತಿಗೆ ಸಂಸ್ಕೃತಿಯನ್ನು ಪರಿಚಯಿಸಿದ ದೇಶ ಭಾರತ ಎಂದು ಹೇಳಿದರು. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಅರ್ಚಕರಾದ ಹರೀಶ್ ಉಪಾಧ್ಯಾಯ ಅವರು ದೀಪ ಪ್ರಜ್ವಲನೆ ಮಾಡಿದರು. ಈ ವೇಳೆ ರಾಜ್ಯ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರಾದ ಕಶೇಕೋಡಿ ಸೂರ್ಯನಾರಾಯಣ ಭಟ್ ಅವರು ಭಗವದ್ಗೀತೆಯ ವಿಷಯ ಮಂಡನೆಯನ್ನ ಮಾಡಿದ್ರು. ಎರಡನೇರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವದಿಸಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರ ದೇಶದ ಚಿತ್ತ ಯುವಜನರತ್ನ ಕೃತಿ ಬಿಡುಗಡೆಗೊಂಡಿತು. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತರಾದ ಹರೇಕಳ ಹಾಜಬ್ಬ ಅವರಿಗೆ ಅಸಾಮಾನ್ಯ ಸಾಧಕ ಪ್ರಶಸ್ತಿ, ಜಗದೀಶ್ ಪುತ್ತೂರ್ ಅವರಿಗೆ ಕಲಾ ಸಿಂಧು ಪ್ರಶಸ್ತಿ, ಚಿನ್ಮಯ್ ಬಿಕೆ ಅವರಿಗೆ ಭಗವದ್ಗೀತೆಯಲ್ಲಿ ಸರ್ವಪ್ರಥಮ ಪ್ರಶಸ್ತಿಯನ್ನ ನೀಡಲಾಯಿತು. ಪುತ್ತೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಉಮೇಶ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ವಾಲ್ಮೀಕಿ ರಾಮಾಯಣ ಕವಿಗೋಷ್ಠಿ ನಡೆಯಿತು. ಇದರಲ್ಲಿ ಸೀತಾಲಕ್ಷ್ಮಿ ವರ್ಮಾ, ಅಮೀರ್ ಬನ್ನೂರು, ಮಾನಸ ಕೈತಂಚೆ, ಡಾಕ್ಟರ್ ವಾಣಿಶ್ರೀ ಕಾಸರಗೋಡು, ಗುರುರಾಜ್ ಎಂಆರ್, ಆರ್ಯನ್ ಸವಣಾಲು ಕವನವನ್ನು ವಾಚಿಸಿದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಡಿಯೂರಿನ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ನಂತರ ಪ್ರತಿಭಾ ಚೇತನ ಪುರಸ್ಕಾರ ಹಾಗೂ ಪ್ರೊಫೆಸರ್ ವಿಬಿ ಅರ್ತಿಕಚಿ ಅವರಿಗೆ ಸತ್ಯಶಾಂತ ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಕೆ ಮಾಧವ್ ಅವರಿಗೆ ಕುಂಚ ಕಲಾವಿದ, ಡಾಕ್ಟರ್ ಶೇಖರ್ ಅಜಕರ್ ಅವರಿಗೆ ಮಾಧ್ಯಮ ಕಲಾರತ್ನ, ಭೀಮರಾವ್ ವಾಸ್ಟರ್ ಅವರಿಗೆ ಬಹುಮುಖ ಪ್ರತಿಭಾ ಪ್ರಶಸ್ತಿ, ಎಂಸಿ ರಾಜಣ್ಣ ಅವರಿಗೆ ಕಾಯಕ ಯೋಗಿ, ಬೇಬಿ ವಿನಂತಿ ಅವರಿಗೆ ಯೋಗ ಸಾಧಕಿ, ಪಿವಿ ಪ್ರದೀಪ್ ಕುಮಾರ್ ಅವರಿಗೆ ಅತ್ಯುತ್ತಮ ಕಾದಂಬರಿಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದ ಕಮಲಾದೇವಿ ಅಸ್ರಣ್ಣ ಅವರು ಭಗವದ್ಗೀತಾ ಪರಿಚಯದ ವ್ಯಾಖ್ಯಾನಗೈದರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಶ್ರೀನಾಥ್, ಕೃಷ್ಣಮೂರ್ತಿ ಪುದುಕೋಳಿ, ರಾಮಚಂದ್ರ ಭಟ್ ಪನಿಯಾಲ, ಡಾಕ್ಟರ್ ರಾಜಗೋಪಾಲ್, ಜಗದೀಶ್ ಶೆಟ್ಟಿ, ಸದಾನಂದ, ಹೊಸದಿಗಂತ ಪತ್ರಿಕೆಯ ವರದಿಗಾರರಾದ ಯುಎಲ್ ಉದಯ್ ಕುಮಾರ್, ಪಡ್ರೆ ಚಂದು ಸ್ಮಾರಕದ ಸುಬ್ಬಣ್ಣ ಕೋಡಿ, ರಾಂಭಟ್, ಸೌರಭ ಜಯರಾಮ್, ದಿಲೀಪ್ ವೇದಿಕ್ ಕಡಪ, ಭುವನ್ ಎಸ್, ಸತ್ಯಾತ್ಮ ಕುಂಟಿನಿ, ರವಿ ಕುಂಟಿನಿ, ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸೀತಾರಾಮ್ ರೈ ಸವಣೂರು, ಕೇಶವ್ ಪ್ರಸಾದ್ ಮುಳಿಯ, ಸೀತಾರಾಮ್ ಕಟೀಲ್ ಮೊದಲಾದವರು ಉಪಸ್ಥಿತರಿದ್ದರು.